ಎದೆ ಒತ್ತುವುದು, ಲಾಡಿ ಎಳೆಯುವುದು ಅತ್ಯಾಚಾರವಲ್ಲ ಎಂದು ಅಲಹಾಬಾದ್ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಅರಿವುಗೇಡಿ ಎಂದು ಸರ್ವೋಚ್ಚ ನ್ಯಾಯಾಲಯವು ಅದಕ್ಕೆ ತಡೆ ನೀಡಿತು. ಸುಪ್ರೀಂ ಕೋರ್ಟ್ ಬುಧವಾರ ಅಲಹಾಬಾದ್ ಹೈಕೋರ್ಟ್ನ ವಿವಾದವಾಗಿದ್ದ ತೀರ್ಪಿನ ತಡೆ ನೀಡಿತು. ತೀರ್ಪನ್ನ ಮೀರಿ ಪ್ರಾಸಿಕ್ಯೂಷನ್ನವರು ಈ ಕೇಸನ್ನ ಸಾಬೀತುಪಡಿಸಲು ಮುಂದುವರಿಸಬೇಕು ಎಂದು ಕೂಡ ಸುಪ್ರೀಂ ಆದೇಶ ಮಾಡಿತ್ತು. ಅಲಹಾಬಾದ್ ಹೈಕೋರ್ಟ್ನ ಮಾರ್ಚ್ 17ರ ತೀರ್ಪಿನ ವಿರುದ್ಧ ವಿ ದ ವುಮೆನ್ ಆಫ್ ಇಂಡಿಯಾ ಮನವಿ ಮಾಡಿದ್ದರಿಂದ ಸುಪ್ರೀಂ ಕೋರ್ಟ್ ಸ್ವಯಂ ಕೇಸು ದಾಖಲಿಸಿಕೊಂಡು ವಿಚಾರಣೆ ನಡೆಸಿ ಈ ತಡೆಯನ್ನ ನೀಡಿತು. ಸುಪ್ರೀಂ ನ್ಯಾಯಮೂರ್ತಿಗಳಾದ ಬಿ.ಆರ್. ಗವಾಯಿ ಮತ್ತು ಅಗಸ್ಟಿನ್ ಜಾರ್ಜ್ ಮಾಸಿಹ್ ಅವರುಗಳಿದ್ದ ಪೀಠವು ಅಲಹಾಬಾದ್ ತೀರ್ಪು ಅರಿವುಗೇಡಿ ಮತ್ತು ಅವಾಸ್ತವಿಕ ಎಂದು ಹೇಳಿತ್ತು. ಇಂತಹ ತೀರ್ಪುಗಳು ಸಮಾಜಕ್ಕೆ ಬಾಧಕ ಮತ್ತು ನ್ಯಾಯಾಂಗದ ನಂಬಿಕೆ ದೂಡುವುಗಳು ಎಂದು ಹೇಳಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ, ಕೇಂದ್ರ ಸರ್ಕಾರ, ಸಾಲಿಟರ್ ಜನರಲ್ ತುಷಾರ್ ಮೆಹ್ತಾ ಮತ್ತು ಅಟಾರ್ನಿ ಆರ್ ವೆಂಕಟರಮಣಿ ಅವರುಗಳು ಕೂಡಲೇ ಈ ನಿಟ್ಟಿನಲ್ಲಿ ನ್ಯಾಯಬದ್ಧ ಹೆಜ್ಜೆ ಇಡಲು ಸಹಕರಿಸುವಂತೆಯೂ ಸುಪ್ರೀಂ ಕೋರ್ಟ್ ಹೇಳಿತ್ತು. Volkswagen Mangalore, Airport Road, Yeyadi, Mangalore. Volkswagen.